ಪ್ರಕೃತಿ ನಂಕ್ ನೀರು ಗಾಳಿ ಬೊಲ್ಪುನು ಕೊರೊಂದುಂಡು ಅವೆನು ನಮ್ಮ ತಯಾರ್ ಮಲ್ತೊಂದಿಚ್ಚ ನೀರಿನ ಕೃತಕವಾದ ತಯಾರ್ ಮಲ್ಪೆರಲ ಸಾಧ್ಯ ಇಚ್ಚಿ ದಕ್ಷಿಣ ಕನ್ನಡ ಜಿಲ್ಲೆಗೆ 1 ವರ್ಷಗ 4000 ಮಿಲಿಮೀಟರ್ ಬರ್ಸ ಬರ್ಕೊಂಡು ಆಂಡಲ ಮಾರ್ಚ್ ಏಪ್ರಿಲ್ ಮೇ ಕಾನಗ ನಂಕ್ ನೀರ್ದ ಸಮಸ್ಯೆ ತೋಜುಂಡು ಅಂಚಾದ ನೀರನ್ನು ಮಿತ ಬಳಕೆ ಮಲ್ಪೋಡು ಭೂಮಿದ ಪದರದ ಮಿತ್ತು ಪರತು ಪೋಪಿನ ನೀರನ್ನು ಇಂಗಿಸಾದ ಭೂಮಿದ ಉಲೈ ನೀರು ಕಂತು ಲೆಕ್ಕ ಮಲ್ಪೋಡು ಪಂಡದು ದಕ್ಷಿಣ ಕನ್ನಡ ಜಿಲ್ಲಾ ನಿರ್ಮಿತಿ ಕೇಂದ್ರದ ಕಾರ್ಯನಿರ್ವಾಹಕ ನಿರ್ದೇಶಕರು ರಾಜೇಂದ್ರ ಕಲ್ಬಾವಿ ಜಲ ಮರುಪೂರಣ ನೀರು ಇಂಗಿಸುವಿಕೆದ ಬಗೆಟ್ ಮಾಹಿತಿ ಕೊರಿಯರು. ಎಲ್ಲರೂ ಹೇಳ್ತಾರೆ ನಮ್ಮಲ್ಲಿ ಇಷ್ಟು ಮಳೆ ಬರ್ತಾ ಉಂಟು, ನಮ್ಗೆ ಯಾಕೆ ಈ ಜಲ ಸಂರಕ್ಷಣೆ ಯಾಕೆ ಬೇಕು ನಮ್ಗೆ ಅಲ್ವಾ? ಹೌದಾ ಅಲ್ವಾ? ನಿಮಗೂ ಅನಿಸ್ತಾ ಇದಿಲ್ಲ ಎಷ್ಟು ಮಳೆ ಬರ್ತದೆ ಬೋಡಾನೆ ವರ್ಷ ಬರ್ಕೊಂಡು ಒಂದು. ಸ್ನೇಹಿತರೆ, ಈ ಅದಾನಿ ಅಂಬಾನಿ ಟಾಟಾ ಬಿರ್ಲಾ ಇವರೆಲ್ಲ ಅವ್ರಿಗೆ ಬೇಕಾದಷ್ಟು ದುಡ್ಡಿದೆ, ಏನ್ ಮಾಡ್ತಾರೆ ಅವರು? ಅಷ್ಟು ದುಡ್ಡು ಇಟ್ಕೊಂಡು ಏನ್ ಮಾಡ್ತಾರೆ? ಎಲ್ಲವನ್ನೂ 1 ವರ್ಷದಲ್ಲಿ ಖರ್ಚು ಮಾಡ್ತಾರ? ಒಂದು ಅದಾನಿಯವರು 1 ವರ್ಷದಲ್ಲಿ 1,000 ಕೋಟಿಯನ್ನ ಲಾಭ ಗಳಿಸಿದರೆ ಆ 1,000 ಕೋಟಿಯನ್ನು ಕೂಡ ಅವರು ಆ ವರ್ಷದಲ್ಲಿ ಖರ್ಚು ಮಾಡಿ ಬಿಡ್ತಾರ? ಏನ್ ಮಾಡ್ತಾರೆ? ನಮ್ಮಲ್ಲಿ ದಕ್ಷಿಣ ಇಡೀ ಭಾರತದ ಕರಾವಳಿಯಲ್ಲಿ ಬರುದು ನೀರು, ಆ ಮಳೆ ನೀರು ಈ ಕೊಂಕಣ ಪ್ರದೇಶ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಮಳೆ. ಯಾಕಂದ್ರೆ ಸಮುದ್ರಕ್ಕೆ ಕೂಡ ಸುಲಭದಲ್ಲಿ ಹೋಗ್ತದೆ ಅನ್ನೋ ಒಂದು ಭಾವನೆ ಅದಕ್ಕೂ ಉಂಟು ಬಿಡ್ತಿ. ಅದಕ್ಕೆ ಮತ್ತೆ ಮಾತಾಡುವ. ಇಷ್ಟು ಮಳೆ ಬರುವಾಗ ನಾವು ಯಾಕೆ ಬೇಕು ಜಲ ಸಂರಕ್ಷಣೆ? ಇಷ್ಟು ದುಡ್ಡಿರುವಾಗ ಅವರೆಲ್ಲ ಖರ್ಚು ಮಾಡ್ತಾರ? ಮಾಡುದಿಲ್ಲ. ಏನ್ ಮಾಡ್ತಾರೆ? ಸ್ವಲ್ಪವನ್ನ ಅವರು ತನ್ನ ಸ್ವಂತಕ್ಕಾಗಿ ಇಟ್ಕೊಳ್ತಾರೆ, ಸ್ವಲ್ಪ ಮುಂದಿನ ಅವರ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತಾರೆ, ಮತ್ತೆ ಉಳಿದದನ್ನ ಸಮಾಜಕ್ಕಾಗಿ ಕೊಡ್ತಾರೆ. ಹೌದಾ? ಪ್ರತಿಯೊಂದು ಸಂಸ್ಥೆಗಳದ್ದು ಅವ್ರದ್ದು ಏನಾದರೂ ಒಂದು ಸಮಾಜ ಕಾರ್ಯ ಇದ್ದೇ ಇದೆ. ಇಂಥ ದೊಡ್ಡ ವ್ಯಕ್ತಿಗಳದ್ದು ನಮ್ಮಲ್ಲೂ ನಾವು ಮಾಡ್ತೇವೆ. ಈ ಜನಶಿಕ್ಷಣ ಟ್ರಸ್ಟ್ ಹಾಗೆಲ್ಲ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಪೂರ ಹಾಗೆ ಕೆಲಸ ಮಾಡ್ತಾ ಇದೆ. ಅಂತ ಕೆಲಸವನ್ನ ನಾವು ಪ್ರತಿಯೊಬ್ಬರು ಯೋಚನೆ ಮಾಡ್ಕೊಂಡು ಮಾಡಿದ್ರೆ ಮಾತ್ರ ಆಗ್ತದೆ. ಯಾಕೆ ನಾವೇನ್ ಮಾಡ್ಬೋದು? ನಮ್ಗೆ ಎಷ್ಟು ಮಳೆ ಬರ್ತದೆ, ಎಷ್ಟು ಮಳೆ ಬರ್ತದೆ ಅಂತ ಲೆಕ್ಕ ಹೇಳ್ತೇನೆ ನಾನು. ಅಷ್ಟು ಮಳೆ ಬಂದಾಗ ನಾವು ಸಹ ಸ್ವಲ್ಪ ಕೂಡಿಟ್ಕೊಳ್ಬೇಕು, ನಾವು ಸ್ವಲ್ಪ ಸಮಾಜಕ್ಕೆ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ನಾವು ಮತ್ತೆ ಮುಂದಿನ ನಮ್ಮ ಮಕ್ಕಳು ಜೀವನದವರು ಬದುಕಲಿಕ್ಕೆ ಅದಕ್ಕೆ ಭೂಮಿಯಲ್ಲಿ ಇನ್ವೆಸ್ಟ್ ಮಾಡಬೇಕು. ಚಿತ್ತಾರ ಬಳಗ ಬೊಕ್ಕ ಜನಶಿಕ್ಷಣ ಟ್ರಸ್ಟ್ದ ಒಟ್ಟು ಸೇರಿಗೆಡು ಮುಡಿಪು ಜನಶಿಕ್ಷಣ ಟ್ರಸ್ಟ್ದ ಸಭಾಂಗಣದ ಅಟನೆ ಮಲ್ತಿನ ಜಲ ಸಾಕ್ಷರತಾ ಅಭಿಯಾನ ಮಳೆ ನೀರು ಕೊಯ್ಲು ಕಾರ್ಯಾಗಾರಡು ಸಂಪನ್ಮೂಲ ವ್ಯಕ್ತಿಯಾದ ರಾಜೇಂದ್ರ ಕಲ್ಬಾವಿ ನೀರ್ದ ಕೊರತೆ ಅವೆನು ಕಾತನೊಡಾಯಿನ ಅಗತ್ಯ ನೀರ್ದ ಮರುಬಳಕೆ ಇಂಚ ಜಲ ಸಾಕ್ಷರತೆ ಮಳೆ ಕೊಯ್ಲುದ ಬಗೆಟ್ ಮಾಹಿತಿ ಕೊರಿಯರು. ಬಾಳೆಪುಣಿ ಜನಜೀವನ ಟ್ರಸ್ಟ್ ಅಧ್ಯಕ್ಷರು ರಮೇಶ್ ಶೇನವ ಗುರ್ಕಾರ್ಮನ ವಹಿಸಿದ ನೀರ್ದ ಉಪಯೋಗದ ಬಗೆಟ್ ಮಾತೆರ್ಲ ತೆರೆಯೊನ್ನ ಅಗತ್ಯ ಉಂಡು ಪಣ ತೆರಿಪಾಯರು. ನಮ್ಮ ಚಿತ್ತಾರ ಬಳಗ ಇವರು ಮಾಡಿದಂತಹ ಒಂದು ಕಾರ್ಯಕ್ರಮ, ಇದರಲ್ಲಿ ಈ ಚಿತ್ತಾರ ಬಳಗ ಅಂತ ಹೇಳಿದ್ರೆ ಬಹಳ ಕಾರ್ಬಾರ್ ಜೋರು ಉಂಟು. ಅವರದು ಇರುವುದು 4-5 ಮಂದಿ. ಒಳ್ಳೆ ಕಾರ್ಯಗಳನ್ನು ಇಲ್ಲಿ ಹಮ್ಮಿಕೊಂಡು ಇಷ್ಟು ಜನವನ್ನು ಸೇರಿಸಿದ್ದಾರೆ ಅಂತ ಹೇಳುವಾಗ ಚಿತ್ತಾರ ಬಳಗದ ಒಂದು ಅವರ ಕಾರ್ಯಕ್ರಮ ಎಷ್ಟು ಒಳ್ಳೆಯದರಲ್ಲಿ ಮೂಡಿ ಬರ್ತದೆ ಅಂತ ನಮ್ಗೆ ಎಲ್ರಿಗೂ ತಿಳಿದಂತಹ ವಿಷಯ. ಇದು ಒಂದು ಬಹಳ ಅಗತ್ಯವಾದಂತಹ ನೀರಿನ ಒಂದು ಉಳಿತಾಯ ಹೇಗೆ ಮಾಡಬಹುದು. ನಾವೆಲ್ಲ ಹೇಳುವುದು ಮಾತ್ರ, ಭಾಷಣ ಮಾಡುವುದು ಮಾತ್ರ, ಒಂದು ಕೈ ತೊಳೆಯುವಾಗ ಒಂದು ಸ್ನಾನ ಮಾಡುವಂತಹ ನೀರನ್ನು ಹಾಳು ಮಾಡ್ತೇವೆ ನಾವು. ಅಂತ ಒಂದು ನಮಗೆ ನಮ್ಮ ಇದರ ಬಗ್ಗೆ ನಾವು ಪರಿಸರ ನೀರಿನ ಬಗ್ಗೆ ಇದರ ಬಗ್ಗೆ ಎಲ್ಲ ನಾವು ನೋಡ್ತಾ ಇದ್ರು, ದಿನನಿತ್ಯ ನೋಡ್ತಾ ಇದ್ರು, ಅದರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಚಿತ್ತಾರ ಬಳಗದ ಸಂಚಾಲಕರು ಸತೀಶ್ ಇರಾ ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಕುರ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗಣೇಶ್ ನಾಯಕ್, ಇರಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆಗಸ್ಟಸ್ ಡಿಸೋಜಾ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪುಷ್ಪಾ ಕಾಮತ್, ಪರಿಸರದ ಪ್ರಮುಖರು ಶಿವಪ್ರಸಾದ್ ಆಳ್ವಾ, ಪುಂಡರಿಕಾಕ್ಷ, ಇಬ್ರಾಹಿಂ ನಡುಪದವ್, ಚಂದ್ರಹಾಸ್ ಕಣಂತೂರು, ನಿಶ್ಚಿತ್ ಶೆಟ್ಟಿ ಈರಾ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಕಲ್ಲೂರು ನಾಗೇಶ್ ಎತ್ಕೊಂಡರು. ಜನಶಿಕ್ಷಣ ಟ್ರಸ್ಟ್ದ ಶೀನಾ ಶೆಟ್ರು ಪ್ರಾಸ್ತಾವಿಕ ಪಾತ್ರ ಪಂಡರು. ಕೃಷ್ಣ ಮೂಲ್ಯ ಸಭೆ ಸ್ಥಾರಿಕೆ ಮಲ್ತೆರು.